లాఠీ రాసిన అమ్మాయి అటెంప్ట్ ಮಾಡ್ರು ಪೊಲೀಸ್ ಆಕ್ಷನ್ ಇದ್ದಾವೆ ಐದು ಹೊತ್ತು ಡಿವೈಸ್ ಅಂಚೆ ಚೀಲ ಕಟ್ಟಿಡ ಕೊಡುತ್ತಾ ಲಾಠಿದ ಚೀಲ ನಮೂನೆ ಗಟ್ಟಿ ಇಟ್ಕೋದಿತ್ತು ನಾವು ಕಟ್ಟಿಡ ಹಾಕಿದಾಗ ತೋಜಿ ಮಾಡ್ತೇವೆ ಅದು ಲಾಠಿ ಹಾಕೊಂಡ ಹಾಕಿ ಚೀಲ ಪೊಲೀಸರಿಗೆ ಅಭ್ಯಾಸ ಪೊಲೀಸರು ಇಂಜ ಹಾಕೋನು ಕೋರ್ಟ್ ಕೊಡಿ ನೋಡಿದಾಗ ಈಗ ಕೋರ್ಟ್ ಬಂದಾಗ ಹಿಂದೂ ಸಮಾಜದಲ್ಲಿ ನಮ್ಮ ನಾನು 5 ವರ್ಷ ಇದ್ದೆ 5 ವರ್ಷ ಈ ರೀತಿ ಹಿಂದೂ ಸಮಾಜ ಉಂಟು ನಾವು ಹಿಂದೂ ಸಮಾಜದ ಯತಿಗಳಾಗಿ ನಮ್ಮ ಹಿಂದೂ ಸಮಾಜದ ಸ್ವಯಂ ಸೇವಕ ಬಂಧುಗಳು ನಮ್ಮ ಕಾರ್ಯಕರ್ತರಿಗೆ ಆಗಿರುವಂತಹ ಅನ್ಯಾಯವನ್ನ ಎದುರಿಸುವ ಸಲುವಾಗಿ ಅವರಿಗೆ ಸ್ಥೈರ್ಯವನ್ನ ತುಂಬಿಸುವ ಸಲುವಾಗಿ ಪ್ರಸ್ತುತ ನಾವು ಆಸ್ಪತ್ರೆಗೆ ಬಂದಿದ್ದೇವೆ. ಆ ಮಕ್ಕಳನ್ನ ನೋಡಿದಾಗ ಆ ಹೊಡೆದ ರೀತಿಯನ್ನ ನೋಡಿದಾಗ ಒಂಥರ ತಾಲಿಬಾನಿ ಸಂಸ್ಕೃತಿಯನ್ನ ನೋಡಿದಂಗೆ ನಮ್ಗೆ ಮನಸ್ಸಿಗೆ ಬರ್ತದೆ. ಅದು ನಮ್ಮ ದೇಶದೊಳಗೆ ಆಗಬಾರದು. ಯಾವ ಸನ್ನಿವೇಶದಲ್ಲಿ ಈ ಪರಿಸ್ಥಿತಿ ನಿರ್ಮಾಣ ಆಗಿದೆ ಅದಕ್ಕೆ ಒಂದು ಪಿಟ್ಟಿ ಕೇಸ್ ಹಾಕಿ ಸಾಂತ್ವನ ಮಾಡಿ ಬಿಡುವಂತಹ ಕೇಸಿಗೆ ಈ ರೀತಿ 3rd ಡಿಗ್ರಿ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ಅಂತಂದ್ರೆ ನಾವು ಹೇಳುದು ಸಮಾಜ ನಲಗಬಾರದು. ಇದನ್ನ ಎದುರಿಸಿ ಸಮಾಜ ನಿಲ್ಲಬೇಕು. ಯಾರು ಇದನ್ನ ಮಾಡಿದ್ದಾರೆ ಅಂತವರಿಗೆ ಕಠಿಣವಾದ ಘೋರಾತಿ ಘೋರ ಶಿಕ್ಷೆ ಅವರಿಗೆ ಆಗಬೇಕು. ಯಾರು ಮಾಡಿದ್ದಾರೆ ಅವರಿಗೆ ಶಿಕ್ಷೆ ಆಗಲೇಬೇಕು. ಇದನ್ನು ಹಿಂದೂ ಸಮಾಜ ಆಗ್ರಹ ಮಾಡಬೇಕು. ಮತ್ತೆ ಹಿಂದೂ ಸಮಾಜ ಧೃತಿಗೆಡುವುದಿಲ್ಲ ಅಂತ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಚ್ಛೆ ಪಡ್ತೇವೆ. ಧೃತಿಗೆಡುವುದಿಲ್ಲ. ಹಿಂದೂ ಸಮಾಜದ ಮೇಲೆ ಅಥವಾ ಹಿಂದೂ ಯುವಕರ ಮೇಲೆ ದಾಳಿ ಆಗ್ತದೆ ಅಂತಲಾದ್ರೆ ಯಾರು ಕೇಳುವವರಿಲ್ಲ ಅನ್ನುವ ಪ್ರಶ್ನೆ ಈ ಭಾರತ ದೇಶದೊಳಗೆ ಅದು ಬರುವುದೇ ಇಲ್ಲ. ಹಾಗಿರುವುದರಿಂದ ಮುಂದಿನ ದಿನಗಳಲ್ಲಿ ಇದಕ್ಕೆ ಸರಿಯಾದ ಶಿಕ್ಷೆ ಆಗಲೇಬೇಕು. ಅದನ್ನು ಆಗ್ರಹ ಮಾಡುವುದರ ಜೊತೆಗೆ ಆ ಮಕ್ಕಳಿಗೆ ನ್ಯಾಯ ಸಿಗಬೇಕು. ಇಷ್ಟನ್ನ ಆಗ್ರಹ ಮಾಡ್ತೇವೆ. ಬಂಟ್ವಾಳ ತಾಲೂಕಿನ ಮಾಣಿಯ ಬಾಲ ವಿಕಾಸ ಆಂಗ್ಲ ಮಾಧ್ಯಮ ಶಾಲೆ ನೂತನವಾಗಿ ಸ್ಥಳಾಂತರಗೊಂಡ ಸುಸಜ್ಜಿತ ಅಂತಾರಾಷ್ಟ್ರೀಯ ಗುಣಮಟ್ಟದ ಡಿಜಿಟಲ್ ಕ್ಯಾಂಪಸ್ ಸತತ 34 ವರ್ಷಗಳ ಸುಭದ್ರ ಸೇವೆಯೊಂದಿಗೆ ಇದೀಗ ವಿದ್ಯಾರ್ಥಿ ಸ್ನೇಹಿ ಶೈಕ್ಷಣಿಕ ಶುಲ್ಕಗಳು, ವಿಶೇಷ ಆರಂಭಿಕ ಕೊಡುಗೆ, ಡೊನೇಷನ್ ಮುಕ್ತ ದಾಖಲಾತಿ ಹಾಗೂ ಇನ್ನೂ ಹಲವಾರು ಆಫರ್ಗಳು. ಬನ್ನಿ, ನಿಮ್ಮ ಮಗುವಿನ ಭವಿಷ್ಯ ವಿಕಾಸಗೊಳ್ಳಲು ಬಾಲ ವಿಕಾಸದಲ್ಲಿ ದಾಖಲಾತಿ ಮಾಡಿಸಿ. ಕರೆ ಮಾಡಿ 990222 26466. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.